ರುಚಿಯಾದ ಆಹಾರಗಳನ್ನು ಸವಿಬೇಕು ಅಂತಿರೋ ಫುಡ್ ಪ್ರಿಯರಿಗೊಂದು ಸಿಹಿ ಸುದ್ದಿ. ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿರುವ ದಿ ಓಷನ್ ಪರ್ಲ್ನ ಸಾಗರ ರತ್ನದಲ್ಲಿ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದಾರೆ. ಬಾಯಿ ರುಚಿ ಹೆಚ್ಚಿಸುವ ವಿಶೇಷ ಖಾದ್ಯಗಳನ್ನು ಉಣಬಡಿಸಲಿದ್ದು ಫೆಬ್ರವರಿ 23ರವರೆಗೆ ಈ ಫುಡ್ ಫೆಸ್ಟಿವಲ್ ಅನ್ನು ಹಮ್ಮಿಕೊಂಡಿದ್ದಾರೆ. ಮಂಗಳೂರಿನ ದಿ ಓಷನ್ ಪರ್ಲ್ನ ಸಾಗರ ರತ್ನ ವೆಜಿಟೇರಿಯನ್ ರೆಸ್ಟೋರೆಂಟ್ನಲ್ಲಿ ಆಹಾರೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಮಂಗಳೂರಿನ ಜನತೆಗೆ ದೇಶ ವಿದೇಶಗಳ ರುಚಿಕರವಾದ ವಿವಿಧ ಖಾದ್ಯಗಳನ್ನು ಸಾಗರ ರತ್ನದವರು ಪರಿಚಯಿಸ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದಾರೆ. ಈಗಾಗಲೇ ಆಹಾರೋತ್ಸವ ಪ್ರಾರಂಭವಾಗಿದ್ದು ಗ್ರಾಹಕರು ರುಚಿಯಾದ ಖಾದ್ಯ ಸವಿಯಲು ಇಂದೇ ಭೇಟಿ ನೀಡಬಹುದು. ಈ ಬಗ್ಗೆ ಶೆಫ್ ಅಶೋಕ್ ಕುಮಾರ್ ಅವರು ಮಾತನಾಡಿ, ಸಾಗರ ರತ್ನದಲ್ಲಿ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿದೆ ಎಂದ ಅವರು ರಾಜಸ್ಥಾನಿ ಆಹಾರ ವೈವಿಧ್ಯಗಳ ಬಗ್ಗೆ ವಿವರಣೆ ನೀಡಿದರು. कबाब है, राजस्थानी दही कबाब है, जोधपुरी मिर्च पकौड़ा है, कलमी बड़ा है, मटर की गुटका कचौड़ी है, दाल बाटी चूरमा है, पनीर लौंग लता है, मारवाड़ी कड़ी है, गट्टा राइस है, स्वीट में एप्पल जलेबी है, घेवर है, ब्रेड में बीकानेरी पराठा, चूरी पराठा, मिक्सी रोटी, मटर पराठा है. बाकी ये राजस्थानी फ्रूट है, हल्का खट्टा मीठा होता है, बीकानेरी पराठा है, मटर पराठा है, चूरी पराठा है, मिक्सी रोटी है. और हमारा ये फेस्टिवल मतलब राजस्थान का खट्टा मीठा फ्लेवर रहता है, स्पाइस भी रहता है. ಅನಂತರ ಸಾಗರ ರತ್ನ ರೆಸ್ಟೋರೆಂಟ್ ಮ್ಯಾನೇಜರ್ ಶ್ರೀಶಾ ಭಟ್ ಅವರು ಮಾತನಾಡಿ, ಫೆಬ್ರವರಿ 8ರಿಂದ 23ರವರೆಗೆ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದೇವೆ. ರುಚಿಯಾದ ಫುಡ್ಗಳನ್ನು ಪರಿಚಯಿಸ್ತಾ ಇದ್ದೇವೆ. ಜೋಧ್ಪುರಿ ಮಿರ್ಚಿ ಪಕೋಡಾ, ಪಾನ್ ಪತ್ತಾ ಚಾಟ್, ಕಲ್ಮಿ ವಡಾ, ಪನೀರ್ ಜೋಧ್ಪುರಿ, ರೈಸ್ ವೆರೈಟಿಯಲ್ಲಿ ಗಟ್ಟ ರೈಸ್, ಡೆಸಾರ್ಟ್ನಲ್ಲಿ ಆಪಲ್ ಜಿಲೇಬಿ ಡೆಸಾರ್ಟ್ ಇತ್ಯಾದಿ ಫುಡ್ಗಳು ಸಿಗಲಿದ್ದು ಇಂದೇ ಭೇಟಿ ನೀಡಿ ಫುಡ್ಗಳನ್ನು ಸವಿಯಬಹುದು ಅಂತ ಹೇಳಿದರು. ಇಲ್ಲಿ ಸಾಗರ ರತ್ನ ರೆಸ್ಟೋರೆಂಟಲ್ಲಿ ಫೆಬ್ರವರಿ 8ರಿಂದ 23ರ ತನಕ ರಾಜಸ್ಥಾನಿ ಫುಡ್ ಫೆಸ್ಟಿವಲನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಇನ್ನು ಉಳಿದಿರುವ 5 ದಿವಸದಲ್ಲಿ ನಿಮಗೆ ಈ ಒಳ್ಳೆಯ ಫುಡ್ಡನ್ನು ಪರಿಚಯಿಸುತ್ತಿದ್ದೇವೆ. ಒಂದು ಸ್ಟಾರ್ಟರಲ್ಲಿ ಇರ್ಬೋದು ಜೋಧ್ಪುರಿ ಮಿರ್ಚಿ ಪಕೋಡಾ ಮತ್ತು ಪಾನ್ ಪತ್ತಾ ಚಾಟ್ ಅಂದರೆ ಒಮ್ಮೆ ತಿಂದವರು ಇನ್ನೊಮ್ಮೆ ಆರ್ಡರ್ ಮಾಡುವ ಚಾನ್ಸಸ್ 100% ಇದೆ. ಹಾಗೆ ಪಾನ್ ಪತ್ತಾ ಚಾಟನ್ನು ಟ್ರೈ ಮಾಡಿ. ಅಥವಾ ಕಲ್ಮಿ ವಡಾ ಅಂತ ಇದೆ, ಕಲ್ಮಿ ವಡಾ ಅಂದರೆ ದಾಲ್ ವಡಾ ಅಂತಲೂ ಹೇಳ್ಬೋದು. ಅಥವಾ ಮಟರ್ಕಿ ಗುಟ್ಕಾ ಕಚೋರಿ ಅಂತ ಇದೆ. ಹೀಗೆ 4-5 ವೆರೈಟಿಯ ಸ್ಟಾರ್ಟರ್ಸ್ಗಳಿವೆ. ಹಾಗೆ ಮೈನ್ ಕೋರ್ಸಲ್ಲಿ ಹೋಗುವುದಾದರೆ ಪನೀರ್ ಜೋಧ್ಪುರಿ, ಪನೀರ್ ಲಾಂಗ್ ಲಟ್ಟಾ ಮತ್ತು ರೈಸ್ ವೆರೈಟಿಯಲ್ಲಿ ಗಟ್ಟಾ ರೈಸ್ ಇರ್ಬೋದು. ಅಥವಾ ಗಟ್ಟಾ ರೈಸ್ ಕಾಂಬಿನೇಷನ್ ಆಗುವಾಗಿ ಮಾರವಾಡಿ ಕಡಿಯೂ ಇದೆ. ಡೆಸರ್ಟ್ಸಲ್ಲಿ ಆ್ಯಪಲ್ ಜಿಲೇಬಿ ಇರಬಹುದು. ಅಥವಾ ರಾಜಸ್ಥಾನದಲ್ಲಿ ಭಾರಿ ಫೇಮಸ್ ಆಗಿರುವ ದಾಲ್ ಬಾಟಿ ಚೂರ್ಮಾ, ಇದನ್ನು ಮೈನ್ ಕೋರ್ಸಲ್ಲಾಗಿ ತಗೋಬೋದು, ಸ್ಟಾರ್ಟರ್ಸ್ ಆಗಿ ತಗೊಳ್ಬೋದು. ಭಾರಿ ಚೆನ್ನಾಗಿದೆ ದಾಲ್ ಬಾಟಿ ಚೂರ್ಮಾ. ಆದ್ದರಿಂದ ಇನ್ನು ಇರುವ ಈ 5 ದಿವಸದಲ್ಲಿ ನೀವು ಒಂದು ದಿವಸ ಆದರೂ ಬಂದು ಟ್ರೈ ಮಾಡಿ ನಮಗೆ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಟ್ಟಿನಲ್ಲಿ ದಿ ಓಷನ್ ಪರ್ಲ್ನ ಸಾಗರ ರತ್ನದವರು ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದು ವೆರೈಟಿ ತಿಂಡಿ ತಿನಿಸುಗಳು ಲಭ್ಯವಿದೆ. ಫೆಬ್ರವರಿ 23ರವರೆಗೆ ಫುಡ್ಗಳನ್ನು ಸವಿಯಲು ಅವಕಾಶವಿದೆ. ಫುಡ್ ಪ್ರಿಯರು ಎಂದೇ ಭೇಟಿ ನೀಡಿ ರುಚಿಯಾದ ಫುಡ್ಗಳನ್ನು ಸವಿಯಿರಿ. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.